ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾರ್ಮಿಕ ತಿದ್ದುಪಡಿ ಮಸೂದೆಗಳನ್ನು ಜಾರಿಗೊಳಿಸುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿ ವಿರುದ್ಧ ರೈತ, ಕಾರ್ಮಿಕ ಮತ್ತು ದಲಿತ ಸಂಘಟನೆಗಳು ಮೂಡಬಿದ್ರಿಯಲ್ಲಿ ಪ್ರತಿಭಟನೆ ನಡೆಸಿದವು. ಮೂಡಬಿದ್ರಿಯ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಯಾದವ ಶೆಟ್ಟಿ, ಜನ ಕೋವಿಡ್ ಸಂಕಷ್ಟದಲ್ಲಿರುವಾಗ ಸರ್ಕಾರ ಭೂ ಸುಧಾರಣೆ ಎಪಿಎಂಸಿ ಮತ್ತು ಕಾರ್ಮಿಕ ಕಾನೂನಿಗೆ ತಿದ್ದುಪಡಿ ತಂದು ಅನ್ಯಾಯಾಸಕ್ತ ಇದೆ. 17,000 ಲಕ್ಷ ಗೇಣಿದಾರರ ಭೂಮಿಗಳು ಕಾರ್ಪೊರೇಟ್ ಕಂಪನಿಗಳ ಪಾಲಾಗಲಿದೆ. ಈ ಕಾಯ್ದೆ ಅನ್ನದಾತನಿಗೆ ವರದಾನವಾಗುವ ಬದಲು ಮರಣ ಶಾಸನವಾಗಲಿದೆ ಅಂತ ಆರೋಪಿಸಿದರು. ಅಂಬಾನಿ ಅದಾನಿಗೆ ಕೊಟ್ಟಿನ ಮುಖಾಂತರ ನನ್ನ ಕರೆಂಟ್ಗೆ 7 ರೂಪಾಯಿ ಹಾಕಿನ ಮುಖಾಂತರ ನಮ್ಮ ವಿದ್ಯುತ್ ಕ್ಷೇತ್ರ ಇಂದಿನ ಸೇವಾ ಕ್ಷೇತ್ರ ಇರ್ತದೆ. ಅವೇನೆ ಇಲ್ಲಿ ಅಂಬಾನಿ ಅದಾನಿಗೆ ಕೊನೆಯಿದ್ದಾರೆ. ರೈತರ ಪ್ರಮುಖವಾದ ಸಾಧಾರಣ ಪರಿಹಾರ, ಬೀಡಿ ಕಾರ್ಮಿಕರಿಗೆ ಸಾಧಾರಣ ಪರಿಹಾರ, ಶಿಕ್ಷಕರಿಗೆ ಒಂದು ಅಲೆಬರೆ ಕೊಡ್ತಾರೆ ಕೂಡ ನನ್ನ ಪಿಳಿಗೆ ನಿಖಿಲ ಮೋದಿನ 21 ಲಕ್ಷ ಕೋಟಿ ದಾಡ ತಿಕ್ಕದಂತೆ ಬಿಜೆಪಿ ಕಾರ್ಯಕರ್ತರ ಲೀಡರ್ ಸಂದರ್ಭ ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷದ ಪ್ರಮುಖರಾದ ಅಲ್ವಿನ್ ಮೆನೇಜಸ್, ಲಿಯೋ ನಜರೇತ್, ಸುಭಾಷ್ ಚಂದ್ರ ಚೌಟ, ವೆಲೇರಿಯನ್ ಸಿಕ್ವೇರಾ ಮತ್ತಿತರರು ಉಪಸ್ಥಿತರಿದ್ದರು.